ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಅಯ್ಯೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ನಾನು ಈ ಬ್ಲಾಗ್ನ ಇವತ್ತಿನ ಎಲ್ಲಿ ಶುರು ಮಾಡ್ತಿದ್ದೀನಿ ಅಂದ್ಕೊಂಡ್ರೆ ನಾನು ನೋಡಿ ನಿಮ್ಗೆ ತೋರಿಸ್ತಿದ್ದೀನಿ. ಇದು ಬಂದು ಮೋರ್. ಇದು MA ಲೇಔಟಲ್ಲಿ ಇರೋದು, MEA ಲೇಔಟಲ್ಲಿ ಮೋರ್ ಇರೋದು. ಇದು ನಾನು ಹಾಗೆ ನಿಮ್ಗೊಂದು ಲುಕ್ ತೋರಿಸ್ತಿರೋದು. ಆ್ಯಕ್ಚುಲಿ ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲೋಡ್ ಇಲ್ಲ, ಯಾವುದೇ ರೀತಿ ರೇಟ್ಗಳನ್ನ ನಿಮ್ಗೆ ತೋರಿಸ್ತಿಲ್ಲ. ನಾನು ಹಾಗೆ ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಹೋದೆ. ಅಲ್ಲೇ ನಾನು ಮೋರ್ಗೊಂದು ವಿಸಿಟ್ ಕೊಟ್ಟು ನೋಡಿದೆ ಯಾವ ಥರ ಇರುತ್ತೆ ಐಟಮ್ಸು, ಏನು ರೇಟ್ಗಳಿರುತ್ತೆ ಅಂತ ನಾನು ಹಂಗೆ ನೋಡ್ಕೊಂಬಂದಿದ್ದು. ಹಾಗಾಗಿ ಅದರದ್ದೇ ನಿಮ್ಗೊಂದು ಲುಕ್ ತೋರಿಸ್ತಿದ್ದೀನಿ. ಹಾಗೆ ಸ್ನೇಹಿತರೆ, ಕಳೆದ ವಿಡಿಯೋಗೆ ಹೇಗೆಲ್ಲ ಸಪೋರ್ಟ್ ಮಾಡಿದ್ರು ಈ ವಿಡಿಯೋಗೂ ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ರೆಂಡ್ಸ್, ಸ್ನೇಹಿತರಿಗೆ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಯಾರೆಲ್ಲ ನನ್ನ ಹೊಸ ಸಬ್ಸ್ಕ್ರೈಬ್ ಇದಿರೋ ಅವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೋಡಿ, ಇದು ಮೋರ್ದೊಂದು ಲುಕ್ಕು. ಇದು ಎಲ್ಲ ಥರದ ಐಟಮ್ಸ್ ಇಲ್ಲಿ ಅವೈಲೇಬಲ್ ಇದೆ ಸ್ನೇಹಿತರೆ. ಹೊರಗಡೆಗೂ ರೇಟ್ಗೂ ಇಲ್ಲೂ ರೇಟ್ಗೂ ನಾನು ಅಷ್ಟೊಂದು ನೋಡಲಿಲ್ಲ ಡಿಫ್ರೆನ್ಸ್. ಬಟ್ ಶಾಪಿಂಗ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ನನಗೆ ಯಾವ ಐಟಮ್ಸು ಬೇಕಾಗಿರಲಿಲ್ಲ, ನಾನು ಹಂಗೆ ವಿಸಿಟ್ ಕೊಟ್ಟಿದ್ದು ಹಾಗೆ ತೋರಿಸ್ದೆ. ಬಟ್ ಅಲ್ಲೊಂದು ಬಾದಾಮ್ ಮಿಲ್ಕ್ ಮಾತ್ರ ಪರ್ಚೇಸ್ ಮಾಡಿದ್ಲು ಮಗಳು, ಹಾಗಾಗಿ ತೋರಿಸ್ತಿದ್ದೀನಿ. ಅಲ್ಲಿಂದ ನಾನು ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕೆ ಬಂದೆ. ಈ ಬ್ಲೌಸ್ ಸ್ಟಿಚಿಂಗ್ ಶಾಪ್ ಬಂದು MEA ಲೇಔಟ್ ಆರ್ಚ್ ಹತ್ರ. ಆರ್ಚಿಂದ ಒಳಗಡೆ ಬಂದರೆ ಅಲ್ಲೊಂದು ದೇವಸ್ಥಾನ ಇದೆ. ದೇವಸ್ಥಾನದ ಆಪೋಸಿಟ್ ರೋಡಲ್ಲೇ ಫಸ್ಟ್ ಬರೋ ಅಂಗಡಿ ಇದು. NMR ಟೈಲರ್ ಅಂತ ಹೇಳ್ಬಿಟ್ಟು ಸ್ನೇಹಿತರೆ, ಮುಸ್ಲಿಮ್ಸ್ ಅಂಗಡಿ ಇದು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ. ನಾನು ಸುಮಾರು 2 ವರ್ಷದಿಂದ ಅಲ್ಲೇ ಸ್ಟಿಚ್ ಮಾಡಿಸ್ತಿರೋದು. ಹ್ಯಾಂಡ್ ವರ್ಕ್ ಇದೆ ಮತ್ತು ಮಿಷಿನ್ ವರ್ಕು ಇದೆ. ತುಂಬ ಚೆನ್ನಾಗಿದೆ. ಗೌನ್ಸು, ಡ್ರೆಸ್ಸು ಎಲ್ಲನೂ ಸ್ಟಿಚ್ ಮಾಡ್ತಾರೆ. ಬೌಟಿಕಲ್ಲಿ ಏನು ಸ್ಟಿಚಿಂಗ್ ಇರುತ್ತೋ ಅದೇ ಥರನೇ ಇಲ್ಲಿ ಚೆನ್ನಾಗಿ ಸ್ಟಿಚಿಂಗ್ ಮಾಡಿಕೊಡ್ತಾರೆ ಸ್ನೇಹಿತರೆ. ನನಗಿಲ್ಲಿ ಇಷ್ಟ, ಹಾಗಾಗಿ ನಾನು ಇಲ್ಲೇ ಸುಮಾರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿರೋದು. ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ನಾನು 1-2 ವರ್ಕ್ ಬ್ಲೌಸ್ ತೋರಿಸಿದ್ದೆ. ನಾನು ನೆಕ್ಸ್ಟ್ ಮುಂಬರೋ ವೀಡಿಯೋಗಳಲ್ಲಿ ಒಂದು ವರ್ಕ್ ಬ್ಲೌಸ್ದೆ ಒಂದು ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮಗೆ. ಇವ್ರ ಹತ್ರ ಡಿಸೈನ್ಸ್ ಹೇಗೆ ಅಮೌಂಟು ಅಂತ ಹೇಳ್ಬಿಟ್ಟು. ನಂದು 4 ಬ್ಲೌಸ್ ಸ್ಟಿಚಿಂಗ್ ಇತ್ತು. ಆ್ಯಕ್ಚುಲಿ ನಾನು 1 by 1 ರೇಟು ಮತ್ತು ಅಮೌಂಟ್ ಹೇಳ್ಬೇಕು ಅಂದ್ಕೊಂಡೆ. ಅಲ್ಲೇ ಅಂಗಡಿ ಸ್ವಲ್ಪ ರಶ್ ಇತ್ತು, ಆಗಲಿಲ್ಲ. ನಾನು 4 ಸೀರೆಗೂ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕೆ ಹಾಕಿದ್ದೀನಿ. ನಾನು ಬರೀ ಸ್ಟಿಚಿಂಗ್ ಆದರೆ 350 ರುಪೀಸ್ ತೊಗೋತಾರೆ. ಅವ್ರದ್ದೇ ಲೈನಿಂಗ್ ಹಾಕ್ಬಿಟ್ಟು 350 ರುಪೀಸ್ ತೊಗೋತಾರೆ. ಸ್ಟಿಚ್ ಮಾಡ್ತಾರೆ ಸ್ನೇಹಿತರೆ. ನೀವು ಒಂದ್ಸರಿ ವಿಸಿಟ್ ಮಾಡಿ ಸ್ಟಿಚ್ ಮಾಡಿಸಿ, ಆಮೇಲೆ ನಿಮ್ಮ ಒಪಿನಿಯನ್ನ ಹೇಳಿ. ಕಂಫರ್ಟಬಲ್ಲಾಗಿ ನೀಟಾಗಿ ಸ್ಟಿಚ್ ಮಾಡಿಕೊಡ್ತಾರೆ. ಹಾಗಾಗಿ ನಾನು ಇಲ್ಲೇ ಸ್ಟಿಚ್ ಮಾಡಿಸೋದು. ನಾನು 4 ಸೀರೆ ಬ್ಲೌಸ್ನ ಸ್ಟಿಚ್ ಮಾಡ್ಸೋಕೆ ಹಾಕಿದ್ದೀನಿ. ಅದು ಏನು ರೇಟು, ಯಾವ ಡಿಸೈನ್ ಲೈಕ್ ಮಾಡಿದೆ ಅಂತ ನಾನು ನಿಮ್ಗೆ ನೆಕ್ಸ್ಟ್ ಸ್ಟಿಚ್ ಆದಮೇಲೆ ತೋರಿಸ್ತೀನಿ. 15 ಡೇಸ್ ಹೇಳಿದ್ದಾರೆ. ಆಮೇಲೆ ಸ್ಟಿಚ್ ಆದಮೇಲೆ ಡಿಸೈನ್ಸು ಎಲ್ಲ ತೋರಿಸ್ತೀನಿ. ಆಮೇಲೆ ಬೇಕಾದರೆ ನಿಮ್ಗೆ ಇಷ್ಟ ಅಂದರೆ ಸಪ್ರೇಟಾಗಿ ಒಂದು ಬ್ಲಾಗ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ. ಅಲ್ಲಿ ಬ್ಲೌಸ್ ಸ್ಟಿಚಿಂಗ್ ಡಿಸೈನ್ಸ್ ಎಲ್ಲ ಲೈಕ್ ಆದಮೇಲೆ ನೆಕ್ಸ್ಟ್ ಪಕ್ಕದಲ್ಲೇ ಬೇಕ್ರಿ ಇತ್ತು. ನಾನು ಅಲ್ಲಿ ಪಾನಿಪುರಿ ಚಾಟ್ಸ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ರು. ಸುಮಾರು ಸರಿ ತಿಂತಿದ್ದೀವಿ ಅಲ್ಲಿ. ಹಾಗಾಗಿ ಅಲ್ಲೇ ನಾನು ಮಕ್ಕಳು ಎಲ್ಲ ಕರ್ಕೊಂಡು ಪಾನಿಪುರಿ ತಿಂದೆ. ನೋಡಿ, ಬೇಲ್ಪುರಿ ಮತ್ತು ಮಸಾಲೆ ಪುರಿ ಮತ್ತು ಪಾನಿಪುರಿ ತೊಗೊಂಡ್ವಿ. ಮತ್ತು ಕೊನೆಗೆ ಐಸ್ ಕ್ರೀಮು ತೊಗೊಂಬಂದ್ವಿ. ಯಾಕಂದರೆ ಮಗನ ಮನೇಲಿ ಕೂತೋಗಿದ್ವಿ. ಹಾಗಾಗಿ ತುಂಬ ಟೇಸ್ಟಾಗಿ ಮಾಡ್ತಾನೆ, ಚೆನ್ನಾಗಿತ್ತು ರುಚಿ. ಹಾಗಾಗಿ ನಾವು ಅಲ್ಲೇ ರೆಗ್ಯುಲರಾಗಿ ತಿನ್ನೋದು. ಹಾಗೆ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ಬ್ಲೌಸ್ ಸ್ಟಿಚಿಂಗ್ ಹೇಳಿದ್ನಲ್ಲ ಸ್ನೇಹಿತರೆ, ಅದೆಲ್ಲ ರೆಡಿಯಾಗಿ ಬಂದಮೇಲೆ ನೀಟಾಗಿ ನಿಮ್ಗೊಂದು ವೀಡಿಯೋನ ತೋರಿಸ್ತೀನಿ. ಅವಾಗ ನಿಮ್ಮ ಒಪಿನಿಯನ್ ಹೇಳಿ ಹೇಗಿದೆ ಅಂತ. ನೋಡಿ, ಇದು ಪಾನಿಪುರಿ, ಬೇಲ್ಪುರಿ ಮತ್ತು ಮಸಾಲೆ ಪುರಿ ಅಲ್ಲಿಂದ ತಿಂದು ಮಗನಿಗೆ ಐಸ್ ಕ್ರೀಮ್ ತೊಗೊಂಡು ಅಲ್ಲಿಂದ ಹೊರಟ್ವಿ. ಈ ಬ್ಲಾಗ್ ನಿಮಗಿಲ್ಲೇ ಇಷ್ಟ ಆಯ್ತು ಅಂದ್ಕೊಂಡಿದ್ದೀನಿ. ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.